ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್. ನಮಸ್ಕಾರ ವೀಕ್ಷಕರೇ. ಮರವಂತೆ ಅಂತ ಹೇಳಿದರೆ ಫಸ್ಟ್ ನಮಗೆ ನೆನಪಿಗೆ ಬರೋದು ಬೀಚ್. ಅದು ಕೂಡ ಬೀಚ್ ಹೇಗಿರ್ತದೆ ಅಂತ ಹೇಳಿದರೆ, ಈ ಕಡೆ ನದಿ, ಈ ಕಡೆ ಸಮುದ್ರ. ಅದೊಂದು ಆ ಒಂದು ದಾರಿಯಲ್ಲಿ ಹೋಗಬೇಕಾದ್ರೆ ನಿಮ್ಮ ಆ ಪಯಣ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ಹಾಗೆ ಸಾಧಕರ ಊರು ಕೂಡ ಹೌದು ವೀಕ್ಷಕರೇ. ಇವತ್ತು ನಾನು ವಿಶೇಷ ಪ್ರತಿಭೆಯನ್ನು ನಿಮಗೆ ಒಂದು ಗುರುತುಪಡಿಸ್ತೇನೆ. ಯಾಕೆಂತ ಹೇಳಿದರೆ, ಸಣ್ಣ ಬಾಲಕ, ಅದು ಕೂಡ ಹಿಂದೂಸ್ತಾನಿ ಹಾಗೆ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಹಾಡ್ತಾ ಇದ್ದಾರೆ. ಅಂಥ ಪ್ರತಿಭೆಯನ್ನು ಇವತ್ತು ಭೇಟಿಯಾಗೋಣ, ಬನ್ನಿ. ಹಾಗೆ ನಾನು ಬರ್ತಾ ಹೇಳ್ತಾ ಬಂದೆ, ಇವತ್ತಿನ ಪ್ರತಿಭೆ ಬಗ್ಗೆ ನಾನು ತುಂಬಾ ಹೇಳ್ತಾ ಬಂದೆ. ಸೊ ಪ್ರತಿ ಸಲ ನಾನು ಬರುವಾಗ ಒಂದು ಪ್ರತಿಭೆಯನ್ನು ಕರ್ಕೊಂಡು ಬರ್ತೀನಿ ನಿಮ್ಮ ಮುಂದೆ. ಸೊ ಇವತ್ತಿನ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಇವರು ಕೇದಾರ ಮರವಂತೆ. ನೋಡಿ, ನಾನು ಹೇಳುವಕ್ಕಿಂತ ಮೊದಲೇ ಅವರು ಹೇಳಿಬಿಟ್ರು. ಸೊ ಇವರು ಶಾಸ್ತ್ರೀಯ ಸಂಗೀತ ಹಾಗೆ ಹಿಂದೂಸ್ತಾನಿ ಸಂಗೀತವನ್ನು ಈಗ ಕಲಿತು ಹಲವಾರು ಸ್ಟೇಜ್ಗಳಲ್ಲಿ ಕೂಡ ಹಾಡುಗಳನ್ನು ಹಾಡಿದ್ದಾರೆ. ಹಾಗೆ ಹಲವು ಕಾರ್ಯಕ್ರಮಗಳ ಮೂಲಕ ಇವರು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಲ್ವಾ. ಸೊ ಕೇದಾರನಾಥ್ ಅವರೇ, ಫಸ್ಟ್ ನಾನು ಕೇಳಬೇಕು, ನೀವು ಎಷ್ಟನೇ ಸ್ಟ್ಯಾಂಡರ್ಡಲ್ಲಿ ಕಲಿತಿದ್ದೀರಿ ಅಂತ? 9. ಯಾವ ಶಾಲೆ? ಹಟ್ಟಿಯಂಗಡಿ ಸಿದ್ಧಿವಿನಾಯಕ. ನೋಡಿ, ನಮ್ಮ ಒಂದು ಸಿದ್ಧಿವಿನಾಯಕ, ಹಟ್ಟಿಯಂಗಡಿ ಸಿದ್ಧಿವಿನಾಯಕ ಅಂತ ಹೇಳಿದರೆ ನಮ್ಮ ಪ್ರಪಂಚದಲ್ಲಿ ಎಲ್ರಿಗೂ ಒಂದು ಗೊತ್ತಿದ್ದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಅಂಥದ್ದೇ ಒಂದು ಹೆಸರಿನಲ್ಲಿರುವಂಥ ಶಾಲೆಯಲ್ಲಿ ನಮ್ಮ ಕೇದಾರ್ ಅವರು ಕಲಿತಿದ್ದಾರೆ. ಸೊ ವಿಷಯ ಏನಂತ ಹೇಳಿದ್ರೆ, ಇವಾಗ ನೀವು ಎಷ್ಟನೇ ಪ್ರಾಯದಿಂದ ಈ ಶಾಸ್ತ್ರೀಯ ಸಂಗೀತವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹಾಗೆ ನಿಮ್ಮ ಗುರುಗಳು ಯಾರು ಅಂತ? ನಾನು 9 ವರ್ಷ ಆಗಿರುವತ್ತಿಗೆ ಕಲಿತಿದ್ದೆ. ಮತ್ತೆ ನನ್ನ ಗುರುಗಳು ಸತೀಶ್ ಭಟ್ ಮಾಡಕೊಪ್ಪ ಅಂತ ಗೋಪಾಡಿಯಲ್ಲಿ ಇರ್ತಾರೆ. ಗೋಪಾಡಿ. ಸೊ ಶಾಸ್ತ್ರೀಯ ಸಂಗೀತವನ್ನು ಈಗ ಅಂದರೆ ಅದರಲ್ಲಿ ಹಲವಾರು ಸ್ಟೇಜ್ಗಳಿರ್ತದಲ್ಲ, ನನಗೆ ಅಂದರೆ ಅಷ್ಟು ಗೊತ್ತಿಲ್ಲ ಶಾಸ್ತ್ರೀಯ ಸಂಗೀತ ಬಗ್ಗೆ. ಆದರೂ ಅದರಲ್ಲಿ ಕಲಿಬೇಕಾದ್ರೆ ಹಲವಾರು ಅದರಲ್ಲಿ ಹಂತಗಳಿರ್ತದೆ ಅಂತ ನಾನು ಕೇಳಿಪಟ್ಟಿದ್ದೇನೆ. ಸೊ ಇವಾಗ ನೀವು ಅಂದರೆ ನಿಮ್ಮ ಪ್ರಾಕ್ಟೀಸನ್ನು ಯಾವ ಇದರಲ್ಲಿ ಮಾಡ್ತಿದ್ದೀರಿ ಅಂತ? ಒಂದು ನಮ್ಮ ಗುರುಗಳು ಹೇಳಿಕೊಡೋದ್ರಲ್ಲಿ ಅವರು ಆ ಹಂತಗಳು ಅಥವಾ ಎಕ್ಸಾಮ್ ಓರಿಯೆಂಟೆಡ್ ಅವರು ಹೇಳಿಕೊಡುವುದಿಲ್ಲ. ಅವರು ಅಂದ್ರೆ ನಮ್ಗೆ ಕಚೇರಿಗೋಸ್ಕರನೇ ನಮ್ಗೆ ತಯಾರಿ ಮಾಡ್ತಿರ್ತಾರೆ. ಮತ್ತೆ ನಮಗೂ ಈಗ ಕಚೇರಿಗೋಸ್ಕರನೇ ತುಂಬಾ ತಯಾರಿ ಮಾಡಿ ನಾನು ತುಂಬಾ ಸತಿ ಕಚೇರಿ ಕೊಟ್ಟಿದ್ದೇನೆ. ಒಂದು 5-6 ಸತಿ ಆಗಿದೆ ಇವಾಗ. ಹಾಗಾಗಿ ಅವರು ಕಚೇರಿ ಕೊಡೋದಕ್ಕೆ ಏನು ಹೇಳಿಕೊಡೋದಿಲ್ಲ. ಈಗ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಂದರೆ ಮನೆಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ನಿಮ್ಮ ಅಜ್ಜ, ಅಮ್ಮ ಹಾಗೆ ಮನೆಯಲ್ಲಿದ್ದವರೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ? ನನ್ನ ಅಪ್ಪ ಅಮ್ಮ ಯಾವತ್ತು ಅಪ್ಪ ಅಮ್ಮನೇ ನನ್ನನ್ನು ಕರ್ಕೊಂಡು ಹೋಗುದು ಗುರುಗಳ ಹತ್ತಿರ. ಕರ್ಕೊಂಡು ಬರೋದು. ಅಲ್ಲಿ 1-1.5 ಗಂಟೆ ಅಲ್ಲೇ ಇರ್ತಾರೆ. ಅವರು ಅವ್ರ ಕೆಲಸ ಬಿಟ್ಟು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಷ್ಟು ಸಪೋರ್ಟೇ ಸಾಕು ನನಗೆ. ನೋಡಿ, ಎಲ್ಲ ಮಕ್ಕಳಿಗೆ ಇಂಥ ಸಪೋರ್ಟ್ ಸಿಕ್ಕಿದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಕಲಾವಿದ ಮಿಂಚ್ಬೋದು. ಅದು ನನ್ನ ಅನಿಸಿಕೆ. ಸೊ ಎಲ್ಲರ ಮನೆಯಲ್ಲಿ ಕೂಡ ಒಂದು ಪ್ರತಿಭೆ ಇದ್ದೇ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಪ್ರೋತ್ಸಾಹ ಸಿಗದೆ ಅವರಿಗೆ ಏನು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಕೇದಾರ್ ಅವರ ಒಂದು ಮನೆಯಲ್ಲಿ ಸಪೋರ್ಟ್ ಕೊಡುವಂಥ ಒಂದು ಮನೋಭಾವನೆ ನಿಮ್ಮ ಎಲ್ಲರ ಮನೆಯಲ್ಲಿ ಬರಲಿ ಅಂತ ಈ ಕಾರ್ಯಕ್ರಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವಾಗ ವೀಕ್ಷಕರಿಗೋಸ್ಕರ ಯಾವುದು ಹಾಡನ್ನು ನೀವು ಹಾಡಲಿಕ್ಕೆ ಇಷ್ಟಪಡ್ತೀವಿ? ನನಗೆ ಇವಾಗ 14 ರಾಗಗಳಾಗಿದೆ. ಅದರಲ್ಲಿ ಒಂದು ಬಿಹಾಗ್ ಅಂತ ಒಂದು ರಾಗದ ತರನ ಅಂತೇಳಿ ಒಂದು ಹಾಡಿನ ಟೈಪ್ ಅದು. ಅದನ್ನ ಹಾಡ್ಲಿಕ್ಕೆ ಬಯಸ್ತೇನೆ ಈಗ. ಓಕೆ, ನಿಮಗೋಸ್ಕರ ಒಂದು ಹಾಡು ಕೇದಾರ್ ಅವರು ಹಾಡ್ತಾರೆ. ಸೊ ಕೇಳ್ಕೊಂಡು ಬರೋಣ. ಉದನ ತೋಂ ತನನ ಧೀರನ, ಉದನ ತೋಂ ತನನ ಧೀರನ, ಉದನ ತೋಂ ತನನ
ಧಿರನ ತಾರೆ ದಾನಿ ಧಿಗಿಲ ತೋಂ ತನನ ಧಿರನ ರೇ ತೋಂ ತನ ತದರೆ ದಾನಿ ಉದನ ತೋಂ ತನನ ಧಿರನ ಉದನ ತೋಂ ತನನ ಧಿರನ ಉದನ ತೋಂ ತನನ ಧಿರನ ಉದನ ತೋಂ ತನನ ಧಿರನ ತಾರೆ ದಾನಿ ದಿದಿಲ ತೋಂ ತನನ ಧಿರನ ರೇ ತೋಂ ತನ ತದರೆ ದಾನಿ ಉದನ ತೋಂ ತನನ ಧಿರನ ಉದನ ತೋಂ ತನನ ಧಿರನ ಯಲಲಿ ಯಲಲಿ ಯಲಲೋಂ ಯಲಲೋಂ ಯಲಲಿ ಯಲಲಿ ಯಲಲೋಂ ಯಲಲೋ ತಿಟಿಲ ತೋಂ ತನ ತದರೆ ದಾನಿ ಉದನ ತೋಂ ತನನ ಧಿರನ ಉದನ ತೋಂ ತನನ ಧಿರನ ಉದನ ತೋಂ ತನನ ಧಿರನ ತನನ ಧಿರನ ತನನ ಧಿರನ. ನಾನು ನನ್ನ ಮಾತೇ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ಮರವಂತೆಯ ಪ್ರಕೃತಿಯ ನಡುವಲ್ಲಿ ನಾನಿದ್ದೇನೆ. ಹಾಗೆ ಇಂಥ ಪ್ರತಿಭೆ ಪ್ರತಿಯೊಂದು ಮನೆಯಲ್ಲಿದ್ದರೂ ಕೂಡ ಮನೆಯಲ್ಲಿರುವಂತಹ ಜನರಿಗೆ ಯಾವುದೇ ಒಂದು ಟೆನ್ಷನ್ ಅಂತ ಹೇಳ್ತಾರಲ್ಲ, ಅದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದರೆ ಈ ಪ್ರಕೃತಿಯ ನಡುವೆ ಇಂಥ ಒಂದು ಹಾಡನ್ನು ಮನೆಯಲ್ಲಿ ಹಾಡಿದರೆ ಯಾವುದೇ ಒಂದು ಏನು ಹೇಳ್ತಾರೆ ನೋವಿಂದ ಟೆನ್ಷನ್ನಿಂದ ಹೊರಗೆ ಬರ್ಬೋದು. ವೀಕ್ಷಕರೇ, ನಾನು ಈ ಹೊತ್ತು ನಾನು ಇವರು ಹಾಡಿದಂಥ ಒಂದು ರಾಗವನ್ನು ಕೇಳಿದಾಗ ನನ್ನ ಮನಸ್ಸಿನ ಒಳಗೆ ನನಗೂ ಒಂದು ವೈಬ್ರೇಟ್ ಫೀಲ್ ಬಂತು. ಸೊ ತುಂಬ ಥ್ಯಾಂಕ್ ಯು ಕೇದರ್ ಅವರಿಗೆ. ಸೊ ಸಣ್ಣ ಪ್ರಾಯ, ಈಗ ಕಲಿತಿದ್ದಾರೆ, ಮುಂದೊಂದು ದಿವಸ ದೊಡ್ಡ ಹಾಡುಗಾರ ಕೂಡ ಆಗ್ತಾರೆ ಅವರು. ಸೊ ನಿಮಗೆ ಅಂತ ಹೇಳಿದರೆ ನೀವು ಫ್ರೀ ಟೈಮಲ್ಲಿ ಅಂದರೆ ಮನೆಯಲ್ಲಿ ಇರುವಾಗ ನೀವು ಏನು ಅಂದರೆ ಬೇರೆ ಏನು ಹವ್ಯಾಸ ಇದೆ? ನಾನು ಕಂಪ್ಯೂಟರಲ್ಲಿ ಪ್ರೋಗ್ರಾಮಿಂಗ್ ಕಲಿತಿದ್ದೇನೆ, ಅದು ಹೇಳ್ತಿದ್ದೇನೆ. ಮತ್ತು ನಾನು ಫ್ರೀ ಟೈಮಲ್ಲಿ ಯೂಶ್ವಲಿ ಮನೇಲಿ ಇರೋದಿಲ್ಲ, ಆಡಲಿಕ್ಕೆ ಹೋಗ್ತಿದ್ದೇನೆ. ನೋಡಿ, ಇದು ಬೇಕು. ಯಾಕೆ ಅಂತ ಹೇಳಿದ್ರೆ ಮಕ್ಕಳನ್ನು ಮನೆಯೊಳಗೆ ಕೂಡಿಟ್ಕೊಂಡು ಕುತ್ಕೊಂಡ್ರೆ ಯಾವುದೇ ಟ್ಯಾಲೆಂಟ್ ಬರೋದಿಲ್ಲ. ಫ್ರೀಡಮ್ ಕೂಡ ಕೊಡಬೇಕಂತ ಹೇಳ್ತಾರೆ. ನೋಡಿ, ಇವರು ಆಟ ಆಡಲಿಕ್ಕೂ ಕೂಡ ಹೋಗ್ತಾರೆ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಗೊತ್ತಾ ನೀವು ಹಾಡ್ತೀರಾ ಅಂತ? ಹೌದಾ? ಸೊ ಅವರು ನಿಮ್ಮ ಹತ್ರ ಕೇಳ್ತಾರೆ ಯಾವ ಹಾಡು ಆಡ್ತೀರಾ ಅಂತ? ಇಲ್ಲ, ಅವರಿಗೆ ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಅಂದರೆ ಹೌದು, ಪ್ರತಿಯೊಬ್ಬರಿಗೂ ಬೇರೆ ಬೇರೆ. ಸ್ಕೂಲಲ್ಲಿ ಟೀಚರ್ಸಿಗೆ ನಮ್ಗೆ ಗೊತ್ತು, ಅವ್ರು ಎಷ್ಟು ನಿಮಗೆ ಸಪೋರ್ಟ್ ಮಾಡ್ತಾರೆ? ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಮೊದಲಿಂದ ನನಗೆ, ನಾನು ಹಿಂದಿನ ಸ್ಕೂಲಲ್ಲಿ ಇದ್ದಾಗ ಅಲ್ಲಿ ಪ್ರತಿಭಾ ಕಾರಂಜಿಗೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ಈ ಸ್ಕೂಲಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ನಂಗೆ. ಹೊಸ ಸ್ಕೂಲಿಗೆ ಬಂದಿದ್ದು ಹಟ್ಟಿಯಂಗಿಗೆ, ಅಲ್ಲಿ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಕೋವಿಡ್. ಇದೇ ನೋಡಿ ಸಮಸ್ಯೆ. ಇವಾಗ ಈ ಸಮಯದಲ್ಲಿ ಕೋವಿಡ್ ಇದರಿಂದ ಮಕ್ಕಳಿಗೂ ಕೂಡ ಯಾವುದೇ ಒಂದು ಆಟ ಆಗಲಿ ಅಲ್ಲ, ಶಾಲೆ ಆಗಲಿ ಅಲ್ಲ, ಯಾವುದೇ ಒಂದು ಸಂಗೀತ ಕಲೀಲಿಕ್ಕೆ ಆಗಲಿ, ಡ್ಯಾನ್ಸ್ ಕಲೀಲಿಕ್ಕೆ ಆಗಲಿ ಯಾವುದೇ ಆಪರ್ಚುನಿಟಿ ಇಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೆ ದಿವಸ ಬರ್ಬೋದು. ನಿಮಗೂ ಕೂಡ ಆಡುವಂತಹ ಅಲ್ಲ ಹಾಡುವಂತಹ ಆಟ ಆಡುವಂಥ ದಿನಗಳು ಮುಂದಿನ ದಿವಸ ಬರ್ತದೆ. ಅದು ಇರಲಿ. ಇವಾಗ ನಾನೊಂದು ಕೇಳ್ತೀನಿ, ಈ ಹಿಂದೂಸ್ತಾನಿ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಬಿಟ್ಟು ಈಗ ಫಿಲ್ಮಿ ಹಾಡುಗಳನ್ನು ಹಾಡೋದಾದರೆ ನಿಮಗೆ ಯಾವುದಾದ್ರೂ ಹಾಡು ಬರ್ತದೆ? ಫಿಲ್ಮಿ ನನಗೆ ತುಂಬ ಕಡಿಮೆ. ಭಾವಗೀತೆ, ಭಕ್ತಿಗೀತೆ ಅಂತದ್ದೇ ಬರುತ್ತೆ. ನನಗೀಗ ಒಂದು ಒಳ್ಳೆ ಭಾವಗೀತೆ ಬೇಕು. ಸೊ ನಮ್ಮ ವೀಕ್ಷಕರಿಗೋಸ್ಕರ ಒಂದು 2 ಲೈನ್ ಒಳ್ಳೆಯ ಒಂದು ಭಾವಗೀತೆಯನ್ನು ಹಾಡ್ಬೋದಾ? ಓಕೆ, ನಿಮಗೋಸ್ಕರ ನಮಗೋಸ್ಕರ ಒಂದು ಒಳ್ಳೆಯ ಭಾವಗೀತೆಯನ್ನು ಹಾಡ್ತಾರೆ ಕೇದರ್ ಮರವಂತೆ ಅವರು. ಕೆಸರೆಂದಿತು ಕುಂಬಾರಗೆ ತುಳಿ ತುಳಿ ತುಳಿಯುವೆಯನ್ನನು ಎನಿತು ದಿನ, ಎನ್ನಡಿಯಲಿ ನಿನ್ನನು ತುಳಿದಾಡುವ ಸಮಯವು ಬರುವುದು ಒಂದು ದಿನ. ತುಳಿಯುವೆಯನ್ನನು ಎನಿತು ದಿನ, ಕ್ಷಣಭಂಗುರವಿ ಬಾಳೆಂಬುದ ತಿಳಿ, ಕ್ಷಣಭಂಗುರವಿ ಬಾಳೆಂಬುದ ತಿಳಿ, ಬರಿದೆ ಕಾಲ ಕಳೆಯಬೇಡ, ಬದುಕಿರುವ ತುಸು ಸಮಯದಿ ಪರಹಿತ, ಗೈದರೆ ಸದ್ಗತಿದೆ ನೋಡ. ಕೆಸರೆಂದಿತು ಕುಂಬಾರಗೆ ತುಳಿ ತುಳಿ ತುಳಿಯುವೆಯನ್ನನು ಎನಿತು ದಿನ.
ದಿನ ಎನ್ನಡಿಯಲಿ ನಿನ್ನನು ತುಳಿದಾಡುವ ಸಮಯವು ಬರುವುದು ಒಂದು ದಿನ ತುಳಿಯುವೆ ಅನ್ನನು ಎನಿತು ದಿನ ತುಳಿಯುವೆ ಅನ್ನನು ಎನಿತು ದಿನ ತುಳಿಯುವೆ ಅನ್ನನು ಎನಿತು ದಿನ. ನೋಡಿ ಎಷ್ಟು ಒಂದು ಸುಮಧುರ ಹಾಡು ನೋಡಿ. ನನ್ನ ಎಲ್ಲ ಕೈಯ ಹೇಳಲಿಕ್ಕೆ ಬರಲ್ಲ ನನಗೆ. ಅದೇ ನೋಡಿ ಅದರದ್ದು ಒಂದು ಅರ್ಥ, ಕೆಸರೆಂದಿತು ಕುಂಬಾರಗೆ ತುಳಿ ತುಳಿ ತುಳಿಯುವೆ ಎನ್ನನು ಎನಿತು ದಿನ. ನೋಡಿ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಜೀವನ ಎಷ್ಟು ಅಂತ ನಮಗೆ ಗೊತ್ತಾಗ್ತದೆ. ಸೊ ಇವಾಗ ನಿಮಗೆ ನೀವು ಸಂಗೀತವನ್ನು ಹಾಡಬೇಕು ಅಂತ ಪ್ರೇರಣೆ ಹೇಗೆ ಸಿಕ್ತಂತ? ನಾನು ಹುಟ್ಟುವಾಗಲೇ ನನ್ನ ಅಪ್ಪಂಗೆ ಹಾಡ್ಬೇಕು, ಅವ್ರಿಗೆ ಹಾಡು ಕಲಿತಿದ್ರು ಸಂಗೀತ. ನಾನು ಒಂದು ವರ್ಷ 2 ವರ್ಷ ಇರೋತ್ತಿಗೆ ಅವ್ರ ದಿನ ಅಲ್ಲಿ ಸಂಜೆ ಬಂದ್ಬಿಟ್ಟು ಅಲ್ಲಿ ಆ ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನನಗೆ ಅದು ಕೇಳಿ 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 ನಂಗೂ ಅಭ್ಯಾಸ ಆಗಿತ್ತು. ನನಗೆ 2 ವರ್ಷ ಆಗೋತ್ತಿಗೆ ನನಗೆ ಸುಮಾರೆಲ್ಲ ರಾಗ ಬರ್ತಿತ್ತು. ಅಪ್ಪ ಯಾರಾದರೂ ಒಂದು ರಾಗ ಸ್ವರ ಹೇಳಿದ್ರೆ ನಾನು ಅದು ಯಾವ ರಾಗ ಅಂತ ಹೇಳ್ಬಿಡ್ತಿದ್ದೆ. ಸ್ವಲ್ಪ ದೊಡ್ಡವನಾದ್ಮೇಲೆ ನನ್ನ ಅಪ್ಪ ಅಮ್ಮ ಇನ್ನು ಒಬ್ರು ನಮ್ಮ ಹಳೆ ಗುರುಗಳ ಹತ್ರ ಕರ್ಕೊಂಡು ಹೋಗಿದ್ರು. ಅಲ್ಲಿ ಫಸ್ಟ್ 1 ದಿವಸ ಆಯ್ತು, ಕಡೆಗೆ ಯಾಕೋ ಹೋಗೋದು ಬಿಟ್ಟು ಹೋಯ್ತು. ಮತ್ತೆ ಇನ್ನೊಂದು 4-5 ವರ್ಷ ಬಿಟ್ಟು ಮತ್ತೆ ಹೋಗ್ಲಿಕ್ಕೆ ಶುರು ಮಾಡಿದೆ ಅವ್ರ ಹತ್ರ. ಅಲ್ಲಿ 1 ವರ್ಷ ಕಲ್ತಾದ್ಮೇಲೆ ಅವರು ಅಲ್ಲಿಗೆ ಬರೋದು ನಿಲ್ಸಿದ್ರು, ಅಲ್ಲಿ ಕಲ್ಸೋದು. ಆವಾಗ ನಾನು ಈ ಗುರುಗಳ ಹತ್ರ ಬಂದು ಕಲೀಲಿಕ್ಕೆ ಶುರು ಮಾಡಿದೆ. ಓಕೆ, ನೋಡಿ 2ನೇ ವರ್ಷ ಪ್ರಾಯದಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಆದರೆ ನಮ್ಮ ಕೇದಾರ್ ಅವರು 2ನೇ ವರ್ಷ ಪ್ರಾಯದಲ್ಲಿ ರಾಗವನ್ನು ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್. ಇವಾಗ ನೆಕ್ಸ್ಟ್ ನೀವು ಎಂತ ಹೇಳಿದ್ರೆ ವೃತ್ತಿ ಜೀವನ ಅಂತ ಹೇಳ್ತಾರೆ. ಈಗಲ್ಲ, ದೊಡ್ಡದಾದ್ಮೇಲೆ ಎಲ್ರಿಗೂ ನೀನು ದೊಡ್ಡದಾದ್ಮೇಲೆ ಏನು ಮಾಡ್ತೀಯಾ ಅಂತ ಕೇಳೋದಿಲ್ವಾ? ನನಗೂ ಕೇಳ್ತಿದ್ರು. ಸೊ ನೀವು ಈಗ ದೊಡ್ಡದಾದ್ಮೇಲೆ ಯಾವ ಹಂತಕ್ಕೆ, ಅಂದರೆ ಸಂಗೀತದಲ್ಲಿ ದೊಡ್ಡ ಹಂತಕ್ಕೆ ಹೋದ ಮೇಲೆ ನೀವು ಯಾವ, ಅಂದರೆ ನಿಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿಂಗನ್ನು ಆಯ್ದುಕೊಳ್ತೀರಾ ಅಲ್ಲ ಸಂಗೀತದ ಕಡೆ? ನಾನು ಎರಡನ್ನೂ ಆಯ್ದುಕೊಳ್ಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಂಗೀತ ಮತ್ತೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಎರಡನ್ನೂ ಒಟ್ಟಿಗೆ ಮಾಡಬಹುದು. ಅಂದ್ರೆ ಫ್ರೀ ಟೈಮ್ ಅಲ್ಲಿ ಸಂಗೀತನ ಮುಂದೆ ತಗೊಂಡು ಹೋಗ್ಬೋದು, ಮತ್ತೆ ಕೆಲಸಕ್ಕೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನೋಡಿ, ಇದು ಸಮ್ಮಿಲನ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ ಸಂಗೀತ ಮತ್ತು ಕಂಪ್ಯೂಟರ್ ಅದಕ್ಕೆ ಬೇಕೇ ಬೇಕು. ಅಂದರೆ ಸಂಗೀತದೊಂದಿಗೆ ಕಂಪ್ಯೂಟರಲ್ಲಿ ಕೂತ್ಕೊಂಡ್ರೆ ಸೊ ಪ್ರೋಗ್ರಾಮನ್ನು ನಾವು ಹೇಗೆ ಬೇಕಾದರೂ ಮಾಡ್ಬೋದು. ಯಾಕೆಂದರೆ ಒಂದಕ್ಕೊಂದು ಟಚ್ ಇದ್ದೇ ಇರ್ತದೆ. ಸೊ ಅದಕ್ಕೋಸ್ಕರ ಕೇದಾರ್ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಎರಡನ್ನು ಕೂಡ. ಅಂದರೆ ಮುಂದಿನ ಜೀವನದಲ್ಲಿ ಎಲ್ಲದಕ್ಕೂ ಕಂಪ್ಯೂಟರೇ ಜಾಸ್ತಿ. ಈಗಲೇ ನೋಡ್ತೀರಿ ನೀವು, ಕಂಪ್ಯೂಟರ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒಂದು ದಿವಸ ಮ್ಯೂಸಿಕಲಿ ಏನಾದರೂ ಮಾಡಬೇಕಾದ್ರೂ ಕೂಡ ಕಂಪ್ಯೂಟರ್ ಬೇಕೇ ಬೇಕು ಅಲ್ವಾ? ಏನಾದರೂ ಕಂಪೋಸ್ ಮಾಡಬೇಕಾದ್ರೂ ಬೇಕು. ಸೊ ಇವಾಗ ಇನ್ನು ಮುಂದೆ ನೀವು ಶಾಸ್ತ್ರೀಯ ಸಂಗೀತವನ್ನು, ಹಿಂದೂಸ್ತಾನಿ ಸಂಗೀತವನ್ನು ಇನ್ನೂ ಕಲಿಬೇಕು, ಗುರುಗಳ ಆಶೀರ್ವಾದದೊಂದಿಗೆ, ಮನೆಯವರ ಆಶೀರ್ವಾದದೊಂದಿಗೆ. ಒಂದು ದಿವಸ ನಿಮಗೆ ದೊಡ್ಡ ಕಚೇರಿಯಲ್ಲಿ ಕೂತ್ಕೊಂಡ್ರಿ ನೀವು, ಆವಾಗ ಫಸ್ಟ್ ಯಾರನ್ನ ನೆನಪು ಮಾಡ್ಕೊಳ್ಳಿ? ನನಗೆ ಮೊದಲಿಂದ ಒಬ್ಬರ ಐಡಲ್ ಇದ್ದಿದ್ರು, ಭೀಮ್ಸೇನ್ ಜೋಶಿ ಅಂತ. ಅವರೇ ಫಸ್ಟ್ ನೆನಪಿಗೆ ಬರೋದು ಅವರೇ. ಯಾಕಂದ್ರೆ ನನಗೆ ಅವ್ರ ಥರನೇ ಆಗ್ಬೇಕಿದ್ದಿತ್ತು. ಮತ್ತೆ ನಾನು ಆಗ್ಲಿಕ್ಕೆ ಒಂದು ಫಸ್ಟ್ ಸ್ಟೆಪ್ ತಗೊಂಡಿದ್ದೇನೆ, ನಾನೊಂದು ದೊಡ್ಡ ಕಚೇರಿಯಲ್ಲಿ ಕೂತಿದ್ದೇನೆ ಅಂತೇಳಿ ನಂಗೆ ಅನ್ಸುತ್ತೆ ಅವಾಗ. ನೋಡಿ, ಇದು ಪ್ರೇರಣೆ ಅಂತ ಹೇಳ್ತಾರೆ. ಭೀಮ್ಸೇನ್ ಜೋಶಿ ಅಂತ ಹೇಳಿದ ಕೂಡಲೇ ನಮ್ಮ ಪ್ರಪಂಚದಲ್ಲಿ ಗೊತ್ತಿಲ್ಲದವರು ಯಾರೂ ಇಲ್ಲ. ಅವರ ಹಾಗೆ ಆಗಬೇಕಂತ ಒಂದು ಪ್ರೇರಣೆ ಇಟ್ಕೊಂಡಿದ್ದಾರೆ ಕೇದಾರ್ ಅವರು. ನಿಮಗೆ ನಮ್ಮ ವಾಹಿನಿ ಕಡೆಯಿಂದ ನೀವು ದೊಡ್ಡ ಮಟ್ಟಕ್ಕೆ ನೀವು ಬೆಳಬೇಕಂತ ನನ್ನ ವಿಶೇಷ ಇದೆ. ಧನ್ಯವಾದ. ಇವಾಗ
ನಮ್ಮ ಕಾರ್ಯಕ್ರಮದ ಮೂಲಕ, ಅಂದರೆ ಈಗ ಥ್ಯಾಂಕ್ಸ್ ಹೇಳುವಂಥ ಸಮಯ ಅಲ್ಲ, ನೀವು ಸಣ್ಣವರು, ನಿಮ್ಮ ಮನೆಯವರಿಗೆ ಅಲ್ಲ ನಿಮ್ಮ ಗುರುಗಳಿಗೆ ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು. ನನ್ನ ತಂದೆ ತಾಯಿಗಳಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನನಗೆ ಬೇಜಾರಿದ್ರು ಕರ್ಕೊಂಡು ಹೋಗಿದ್ದಕ್ಕೆ ಗುರುಗಳ ಹತ್ರ. ಯಾಕಂದ್ರೆ ನಂಗೆ ಕೆಲಸತಿ ಇಷ್ಟ ಆಗೋದಿಲ್ಲ ಅವ್ರ ಮನೆಗೆ ಹೋಗ್ಲಿಕ್ಕೆ. ಆದ್ರೆ ನಂಗೆ ಮನೇಲಿ ಏನಾದ್ರು ಕೆಲಸ ಮಾಡ್ತಿರೋ ಹೊತ್ತಿಗೆ ಕರ್ಕೊಂಡು ಹೋದಾಗ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೂ ನಾನು ಇಷ್ಟು ಮುಂದೆ ಬಂದಿದ್ದೇನೆ ಅದು ಅವರ ಸಪೋರ್ಟ್ ಇಂದಾನೆ. ಮತ್ತೆ ಗುರುಗಳಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬೇರೆ ಗುರುಗಳು ಯೂಶುವಲಿ ಅವ್ರಿಗೆ ಗೊತ್ತಿದ್ರೆ ಸ್ವಲ್ಪ ಪಾರ್ಟ್ ಮಾತ್ರ ಅವರ ಶಿಷ್ಯಂದ್ರ ಹತ್ರ ಹೇಳ್ತಾರೆ. ಆದ್ರೆ ನಮ್ ಗುರುಗಳು ಅವ್ರಿಗೆ ಗೊತ್ತಿದ್ದದನ್ನೆಲ್ಲ ನಮ್ಗೆ ಹೇಳಿಕೊಟ್ಟಿದ್ದಾರೆ, ಹೇಳಿಕೊಡ್ತಾ ಇದ್ದಾರೆ, ಇನ್ನು ಹೇಳಿಕೊಡ್ತಾರೆ ನಮ್ಗೆ. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು. ದೊಡ್ಡ ವಿಷಯ ಮಾತಾಡಿದ್ರು. ನಾನು ಎಸ್ ಜನಾರ್ದನ ಮರುವಂತೆ, ನಿವೃತ್ತ ಉಪನ್ಯಾಸಕ. ಹಾಗೆ ನಿವೃತ್ತಿಯ ನಂತರ ಪಂಚಾಯತ್ ರಾಜ್ನಲ್ಲಿ ಕೆಲಸ ಮಾಡಿದ್ದೇನೆ ದೀರ್ಘಕಾಲ. ನನಗೆ ತುಂಬ ಸಂತೋಷ ಆಯಿತು ಇವತ್ತು. ಸ್ಪಂದನ ಟಿ ವಿಯವರು ನಮ್ಮ ಮನೆ ತನಕ ಬಂದು ನನ್ನ ಮೊಮ್ಮಗ ಕೇದಾರ್ ಮರುವಂತೆ ಅವನನ್ನು ಸಂದರ್ಶನ ಮಾಡಿದರು. ಅವನ ಹಾಡುವ ತುಣುಕುಗಳನ್ನು ಅವರು ದಾಖಲೆ ಮಾಡಿಕೊಂಡರು. ನಮ್ಮ ಮನೆಯಲ್ಲಿ ಯಕ್ಷಗಾನ ಕಲಾವಿದರು ಆಗಿ ಹೋಗಿದ್ದಾರೆ. ಒಬ್ಬ ನನ್ನ ಚಿಕ್ಕಪ್ಪ ದೊಡ್ಡ ಯಕ್ಷಗಾನ ಅರ್ಥಧಾರಿಗಳಾಗಿದ್ದರು. ನನ್ನ ಎರಡನೇ ಮಗ ಯೋಗೇಂದ್ರ ಮರುವಂತೆ ಅಂತ ಅವ ಇಂಗ್ಲೆಂಡ್ನಲ್ಲಿದ್ದಾನೆ. ಅವ ಹವ್ಯಾಸಿ ಯಕ್ಷಗಾನ ಕಲಾವಿದ. ಒಂದು ಸಣ್ಣ ಮೇಳ ಕಟ್ಕೊಂಡು, ಚಿಕ್ಕ ಮೇಳ ಅಂತ, ಹಾಗೆ ಅಂಥ ಮೇಳ ಕಟ್ಕೊಂಡು ಇಂಗ್ಲೆಂಡ್ನಲ್ಲಿ ಕೂಡ ಪ್ರದರ್ಶನ ಕೊಡ್ತಾನೆ. ಆದರೆ ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತದ ಒಂದು ವಾಹಿನಿ ಹರಿದದ್ದು ಕಡಿಮೆ. ನನ್ನ ಮಗ ಜತೀಂದ್ರ ಸ್ವಲ್ಪ ಅಭ್ಯಾಸ ಮಾಡಿದ್ದಾನೆ, ಒಂದು ಪರೀಕ್ಷೆ ಕೂಡ ಕೂತ್ಕೊಂಡು ಅದರಲ್ಲಿ ತೇರ್ಗಡೆ ಆಗಿದ್ದಾನೆ. ಆದರೆ ಅವನ ಉದ್ಯೋಗದ ಕಾರಣದಿಂದ ಅವನಿಗೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ನನ್ನ ಸೊಸೆ ರೂಪಶ್ರೀ, ಅವಳು ಕೂಡ ಚೆನ್ನಾಗಿ ಹಾಡ್ತಾಳೆ. ಈ ಸಂತೋಷ ಯಾಕಂತ ಹೇಳಿದ್ರೆ, ಈಗ 3ನೇ ತಲೆಮಾರು ನಾನು ಕಾಣ್ತಾ ಇರೋದು ನಮ್ಮ ಮನೆಯಲ್ಲಿ. ಕೇದಾರ್ ಮರುವಂತೆ ಅವ ಶಾಸ್ತ್ರೀಯ ಸಂಗೀತದ ಕಡೆಗೆ ತನ್ನ ಒಲವನ್ನು ತೋರಿಸಿದ್ದಾನೆ. ಕಲಿಕೆಯಲ್ಲಿ ಕೂಡ ಅದೇ ರೀತಿಯ ಒಂದು ಆಸಕ್ತಿಯನ್ನು ತೋರಿಸ್ತಾ ಕಲಿತಾ ಇದ್ದಾನೆ. ನನಗೆ ಒಳ್ಳೆಯ ಗುರು ಸಿಕ್ಕಿದ್ದಾರೆ. ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರು, ಬಹಳ ಸಣ್ಣ ಪ್ರಾಯದಲ್ಲಿಯೇ ಆ ಹಂತವನ್ನು ತಲುಪಿದವರು ಸತೀಶ್ ಭಟ್ ಮಾಳ್ಕೊಪ್ಪ ಅಂತ. ಎಲ್ಲರಿಗೆ ಅಂತಹ ಗುರುಗಳು ಸಿಗುವುದಿಲ್ಲ. ಅವರ ಹತ್ರ ಅವನು ಕಲಿತಾ ಇದ್ದಾನೆ. ಅವನಿಗೆ ತುಂಬ ಆಸಕ್ತಿ ಇದೆ. ಆಸಕ್ತಿಯಿಂದ ಆ ತರಗತಿಗಳಿಗೆ ಅವ ಹೋಗ್ತಾನೆ. ಪ್ರತಿದಿನ ಮನೆಯಲ್ಲಿ ಹಾಡ್ತಾನೆ. ಅವನ ಹಾಡನ್ನು ನಾವೆಲ್ಲ ಕೇಳ್ತೇವೆ. ನಮಗೂ ತುಂಬ ಸಂತೋಷ ಆಗ್ತದೆ. ಅದರ ಸಂಗಡ ಒಂದು ಥರದ ಆತ್ಮಾನಂದ. ಸಂಗೀತವನ್ನು, ಅದು ಶಾಸ್ತ್ರೀಯ ಸಂಗೀತವನ್ನು ಕೇಳುವಾಗ ಆಗುವಂಥ ಒಂದು ಅನುಭವವೇ ಬೇರೆ. ಅಂತಹ ಅನುಭವಕ್ಕೆ ನಾವು ಒಳಗಾಗ್ತೇವೆ. ಮನೆಯಲ್ಲಿ ಅಂತಹ ವಾತಾವರಣವನ್ನು ಅವ ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗಾಗಿ ನನಗೆ ಅವನ ಬಗ್ಗೆ ತುಂಬ ಹೆಮ್ಮೆ ಇದೆ. ನಾನೊಂದು ಕೇಳ್ಪಟ್ಟಿದ್ದೆ, ನೀವು ಶಂಕರ, ನಂಗೆ ಗೊತ್ತಿಲ್ಲ ಹಾಡಲಿಕ್ಕೆ, ನೀವು ತುಂಬ ಚೆಂದ ಹಾಡ್ತೀರಂತೆ. ಸ್ವಲ್ಪ ಒಂದು 2 ಲೈನ್ ನಮ್ಮ ವೀಕ್ಷಕರಿಗೋಸ್ಕರ. ಶಂಕರ ನಾದ ಶರೀರ ಪರ, ವೇದ ವಿಹಾರ ಹರ ಜೀವೇಶ್ವರ. ಶಂಕರ ಪ್ರಾಣಮುನೀವನಿ, ನಾದಮೇ ನೀವನಿ, ನಾದಮೇ ರಾಗಮಣಿ. ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ, ಪ್ರಾಣಮೇ ಯೋಗಮಣಿ. నాదోపాసన చేసిన వాడను నీవాడను నేనైతే. ధిక్కరీంద్రచిత హిమగిరీంద్రచిత కంఠర నీలకంఠర, క్షుద్రులెరుగని రుద్రవీర నిన్నిద్ర గానమిడి అవతరించర వినితరించర. శంకర నాద శరీరా పరా, వేద విహార హర జీవేశ్వర. శంకర శంకర శంకర. ವೀಕ್ಷಕರೇ, ಕೈಲಾಸದಿಂದ ಶಂಕರ ಡೈರೆಕ್ಟ್ ಇಲ್ಲಿಗೆ ಬಂದಾಗಾಯಿತು ನೋಡಿ. ಆ ಒಂದು ಹಾಡಿನ ಮೂಲಕ ಎಷ್ಟು ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತದಂತ ನೀವೇ ಕೇಳಿದ್ರಿ. ಅದು ಕೂಡ
ಕೇದಾರ್ ಅವರು ಹಾಡಿದರೆ ನಮಗೆ ಅದು ಮಾತು ಮತ್ತೊಂದಿಲ್ಲ. ಇವಾಗ ಪ್ರತಿಯೊಬ್ಬರ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಅಜ್ಜ ಅಜ್ಜಿ ಅಮ್ಮ ಅಪ್ಪ ಎಲ್ಲರೂ ಇದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ಕೂಡ ಹಾಗೆ, ನನಗೆ ನನ್ನ ಅಜ್ಜ ಸಣ್ಣ ಇರಬೇಕಾದ್ರೆ ಏನಾದರೆ ಹೇಳಿದರೆ ತುಂಬ ಸಿಟ್ಟು ಬರ್ತಿತ್ತು. ನಿಮಗೆ ಏನಾದರೂ ಸಿಟ್ಟು ಬರ್ತದೆ? ಸಿಟ್ಟಲ್ಲ, ಒಂಥರ ಇರಿಟೇಷನ್ ಥರ ಆಗುತ್ತೆ. ಅದು ಎಂತ ಹೇಳಿದರೆ ನಿಮಗೆ ಮಾತ್ರ ಅಲ್ಲ, ನಮಗೂ ಕೂಡ ಆಗ್ತದೆ, ಎಲ್ರಿಗೂ ಆಗ್ತದೆ. ಯಾಕೆಂತ ಹೇಳಿದರೆ ಅವರಿಗೆ ಏನಂದರೆ ತುಂಬ ಏನು ಹೇಳ್ತಾರೆ ಎಕ್ಸ್ಪೀರಿಯನ್ಸ್. ಸೊ ಅವರಿಗಿರುವ ಎಕ್ಸ್ಪೀರಿಯನ್ಸು ನಮಗೆ ಒಂದು ಇರುವುದಿಲ್ಲ. ಯಾಕೆಂತ ಹೇಳಿದರೆ ನಾನು ಕೇಳಿದ ಪ್ರಕಾರ ನಿಮ್ಮ ಅಜ್ಜ ಅವರು ಟೀಚರ್ ಆಗಿದ್ದರು. ಸೊ ತುಂಬ ಮಾಧ್ಯಮಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಸೊ ಆದ್ದರಿಂದ ನಮಗೆ ಯಾವತ್ತೂ ನಮ್ಮ ಅಜ್ಜ ಹಾಗೆ ನಮ್ಮ ಹಿರಿಯರಿಂದ ಮಾರ್ಗದರ್ಶನ ಯಾವತ್ತೂ ನಮಗೆ ಬೇಕು, ಹೌದಲ್ವಾ? ಸೊ ನಿಮ್ಮ ಅಜ್ಜರಿಗೆ ಏನು ಹೇಳಲಿಕ್ಕೆ ಸರ್? ಅವರಿಗೂ ಧನ್ಯವಾದ. ಅವರಿಗೆ ಧನ್ಯವಾದ ಕೊಟ್ರಿ. ನಾನು ರೂಪಶ್ರೀ ಅಂತ, ಆಯುರ್ವೇದ ವೈದ್ಯೆ. ನನ್ನ ಮಗ ಕೇದಾರ ಮರವಂತೆ. ನನ್ನ ತಂದೆಯವರು ಹಾಡ್ತಾ ಇದ್ದರು. ಬಂದ ಮನೆಯಲ್ಲಿ ಸಹ ಸಂಗೀತದಲ್ಲಿ ತುಂಬ ಆಸಕ್ತಿಯವರಿದ್ದರು. ನನ್ನ ಯಜಮಾನರು ಜತೀಂದ್ರ ಮರವಂತೆ, ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಜೂನಿಯರ್ ಗ್ರೇಡನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ನಮ್ಮಿಬ್ಬರಿಗೂ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು. ಹಾಗೆ ಅವನು ಹುಟ್ಟಿ 2 ವರ್ಷದಲ್ಲಿ ಇವರು ದಿನನಿತ್ಯ ಸಂಗೀತವನ್ನು ಅಭ್ಯಾಸ ಮಾಡುವಾಗ ಅವ್ರು ಹಾಡ್ತಿದ್ದಂತಹ ರಾಗಗಳನ್ನು ಅವನು ಗುರುತಿಸಿ ಅದರ ಸ್ವರ ಸಂಯೋಜನೆ, ಅದು ಆರೋಹ ಅವರೋಹನೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದಿದ್ದ. ಆ ಆಸಕ್ತಿಯನ್ನು ಕಂಡು ನಾವು ಬಹಳ ಬೇಗ ಅವನಿಗೆ ಸಂಗೀತ ಕಲಿಸ್ಬೇಕು ಅಂತ ಹೇಳಿ ಹುಡುಕ್ತಾ ಇರುವಾಗ ಶ್ರೀಯುತ ರಾಘವೇಂದ್ರ ಉಪಾಧ್ಯಾಯ ಅಂತ ಹೇಳಿ ಉಪ್ಪುಂದದಲ್ಲಿ ಒಬ್ಬರು ಗುರುಗಳು ಸಿಕ್ಕಿದ್ರು. ನಮ್ಮದೇ ಗುರುಗಳಾಗಿದ್ರು ಅವರು. ಅವ್ರ ಹತ್ರ ಕರ್ಕೊಂಡೋಗಿ ಕೆಲವು ಸಮಯ ಪಾಠ ಮಾಡಿಸೋಣ ಅಂತ ಹೋದ್ವಿ. ಆದರೆ ಅವರಿಗೆ ಮೂಡುಬಿದ್ರೆ ಕಾಲೇಜಲ್ಲಿ ಉಪನ್ಯಾಸಕರಾಗಿ ಉದ್ಯೋಗ ಸಿಕ್ತು. ಹಾಗಾಗಿ ನಾವು ಗುರುಗಳನ್ನ ಬದಲಾಯಿಸ್ಬೇಕಾಗಿ ಬಂತು. ಆಗ ದೈವವಶಾತ್ ನಮಗೆ ಸತೀಶ್ ಭಟ್ ಮಾಡಕೊಪ್ಪ ಅಂತ ಗುರುಗಳು ಸಿಕ್ಕಿದ್ದಾರೆ. ಅವರದೊಂದು ವಿಶೇಷವಾದ ತರಗತಿ. ಗುರುಗಳು ಮತ್ತು ಶಿಷ್ಯ ಮಾತ್ರ ಕೂತ್ಕೊಂಡಿರ್ತಾರೆ. ಗುರು ಪರಂಪರೆ ಇದ್ದ ಕಾಲದಲ್ಲಿ ಹೇಗೆ ನಡೀತಿತ್ತು ಅದೇ ರೀತಿಯಲ್ಲಿ ಕ್ಲಾಸ್ ಮಾಡ್ತಾರೆ. ಆ ಕ್ಲಾಸಿಗೆ ನಾವಿಬ್ಬರು ಹೋಗಿ ಕೂತ್ಕೊಳ್ತೇವೆ. 1 ದಿನ 1.5 ಗಂಟೆ ಅವರು ಸಂಗೀತ ಕ್ಲಾಸ್ ಮಾಡ್ತಾರೆ. ಆ ಟೈಮ್ನಲ್ಲಿ ನಾವು ನಮ್ಮ ಇರುವನ್ನು ಮೈ ಮರೆತು ಕೂತ್ಕೊಂಡು ಆ ಕ್ಲಾಸ್ನ ಅಟೆಂಡ್ ಮಾಡಿ ಬರ್ತೇವೆ. ಇವನು ಸಹ ನಿತ್ಯ ಬೆಳಗ್ಗೆ ಒಂದು 10 ರಿಂದ 15 ನಿಮಿಷ ಕರಜ್ ಅಂತ ಮಾಡ್ಲಿಕ್ಕಿರ್ತದೆ, ಅದನ್ನು ಮಾಡ್ತಾನೆ. ಪ್ರತಿನಿತ್ಯ ಸಂಜೆ 1 ಗಂಟೆ ತನ್ನ ಸಂಗೀತ ಅಭ್ಯಾಸವನ್ನ ಹಲವಾರು ರಾಗಗಳನ್ನ ದಿನಕ್ಕೆ ಒಂದೊಂದು ರಾಗದಂತೆ ಪ್ರಸ್ತುತಪಡಿಸ್ತಾನೆ. ಅವನು ಇದೇ ಸಂಗೀತದಲ್ಲಿ ಮುಂದುವರಿಲಿ, ಹೆಸರು ತಗೊಳ್ಳಿ ಅಂತ ನಮ್ದೆಲ್ಲರದು ಆಸೆ ಇದೆ. ಅದನ್ನು ಪೂರೈಸ್ತಾನೆ ಅಂತ ಎಣಿಸ್ಕೊಂಡಿದ್ದಾನೆ. ಸೊ ನನಗೂ ಕೂಡ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಇವತ್ತು ಮಾತಾಡಿ. ಯಾಕೆ ಅಂತ ಹೇಳಿದರೆ ನಿಮ್ಮ ಹಾಡಿನ ಮೂಲಕ ನಾನಂತೂ ಬೇರೆಯೇ ಒಂದು ಲೋಕಕ್ಕೆ ಹೋದೆ. ಇನ್ನು ಮುಂದೆ ಕೂಡ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತ ನಮ್ಮ ಸ್ಪಂದನ ವಾಹಿನಿಯ ಕಡೆಯಿಂದ ನಿಮಗೆ ಒಂದು ಏನು ಹೇಳ್ತಾರೆ ವಿಶಸ್ಸನ್ನು ನಾನು ಕೊಡ್ತೀನಿ. ಸೊ ನಿಮಗೆ ಹೇಗೆ ಅನಿಸ್ತು ಈ ಕಾರ್ಯಕ್ರಮಕ್ಕೆ ಬಂದು? ನನಗೂ ಒಂದು ಸ್ವಲ್ಪ ಖುಷಿ ಆಯಿತು. ಅಂದರೆ ನನಗೆ ನಾನೀಗ ನಿಮ್ಮ ಜೊತೆ ಈಗ ಕೂತ್ಕೊಂಡು ಮಾತಾಡಿದ್ದು ನಂಗೆ ಸ್ವಲ್ಪ ಖುಷಿ ಆಯಿತು. ನನ್ನ ಲೈಫ್ ಬಗ್ಗೆ ನಿಮಗೆ ಹೇಳಿ ನಂಗೆ ಸ್ವಲ್ಪ ಅದರಿಂದ ನನಗೆ ತುಂಬ ಖುಷಿ ಆಗಿದೆ. ಸೊ ನನಗೂ ಕೂಡ ತುಂಬ ಖುಷಿ ಆಯಿತು. ಏನಂತ ಹೇಳಿದರೆ ನಿಮ್ಮ ಭಾವನೆಗಳನ್ನು ನನ್ನ ಜೊತೆ ಹಂಚ್ಕೊಂಡ್ರಿ. ಹಾಗಾದರೆ ಇವತ್ತೊಂದು ನಮ್ಮ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಸೊ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಎಲ್ಲ ಮನಸ್ಸಿನಲ್ಲಿರುವಂತಹ ಏನು ಹೇಳ್ತಾರೆ ಡ್ರೀಮ್ ಎಲ್ಲ ಕೂಡ ಟ್ರೂ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತೊಂದು ವಿಶೇಷ ಪ್ರತಿಭೆಯೊಂದಿಗೆ ನಾನಿದ್ದೆ. ಕೇದಾರ ಮರವಂತೆ ಇವರ ಹಾಡಿನ ಮೂಲಕ ನಮ್ಮೆಲ್ಲರನ್ನ ಮನೋರಂಜನೆ ಮಾಡಿದ್ದಾರೆ. ಸೊ ಇಂಥ ಪ್ರತಿಭೆಗಳು ಇನ್ನಷ್ಟು ನಮ್ಮ ವಾಹಿನಿಯಲ್ಲಿ ಬರಲಿಕ್ಕಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ.
ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್.